ಸುಳ್ಯ ತಾಲೂಕಿನ ಜಾಲ್ಸೂರು ಗ್ರಾಮದಲ್ಲಿ 21 ವರ್ಷಗಳ ಹಿಂದೆ ಅಡ್ಕಾರಿನಲ್ಲಿ ಉದ್ಘಾಟನೆಗೆ ಸಿದ್ಧವಾಗಿದ್ದ ಅಂಬೇಡ್ಕರ್ ಭವನ ಇನ್ನೂ ಉದ್ಘಾಟನೆಗೊಳ್ಳದೆ ಪಾಳು ಬಿದ್ದಿದೆ. ಅಂದು ಉದ್ಘಾಟನೆಗೆ ಎಲ್ಲಾ ಸಿದ್ಧತೆಗೊಂಡು ಇನ್ನೇನು ಉದ್ಘಾಟನೆಗೊಳ್ಳಬೇಕು ಅನ್ನುವಷ್ಟರಲ್ಲಿ ಆಮಂತ್ರಣ ಪತ್ರಿಕೆ ಹೆಸರು ಮುದ್ರಣ ವಿಚಾರದಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ಹೊಯ್ಕೈ ನಡೆದು ಉದ್ಘಾಟನೆ ರದ್ದುಗೊಂಡಿತು. ಈಗ ಅಂಬೇಡ್ಕರ್ ಭವನ ಮೂಲೆಗುಂಪಾಗಿಯೇ ಉಳಿದುಕೊಂಡಿದೆ. ಭವನದ ಮೇಲ್ಛಾವಣಿಗೆ ಸಿಮೆಂಟ್ ಶೀಟ್ಗಳನ್ನು ಹಾಕಲಾಗಿದ್ದು, ಶೀಟ್ಗಳು ಅಲ್ಲಲ್ಲಿ ಒಡೆದು ಮಳೆ ನೀರು ಸೋರುತ್ತಿದೆ. ಕಿಟಕಿಗಳು ತುಂಡಾಗಿ ನೇತಾಡುತ್ತಿವೆ. ಬಾಗಿಲು ದಾರಂದಕ್ಕೆ ಬೆಂಕಿ ಹೊತ್ತಿಕೊಂಡು ಅದು ಸುಟ್ಟು ಹೋಗಿದೆ. ಸ್ಥಳೀಯರು ತೆಂಗಿನ ಗರಿಗಳನ್ನು ಇತರ ತ್ಯಾಜ್ಯಗಳನ್ನು ರಾಶಿ ಹಾಕಿದ್ದಾರೆ. ಅಂಬೇಡ್ಕರ್ ಭವನದ ಒಳಗೆ ತ್ಯಾಜ್ಯಗಳನ್ನು ಹಾಕಿ ಸುಟ್ಟಿದ್ದಾರೆ. ಕೆಲವರು ಇದನ್ನ ವಾಹನ ಶೆಡ್ ಮಾಡಿಕೊಂಡಿದ್ದಾರೆ. ಅಲ್ಲದೆ ಕೆಲವರಿಗೆ ಬಟ್ಟೆ ಒಣಗಿಸುವ ಸ್ಥಳವಾಗಿದೆ. ಪೊರ್ತುಗಲ್ ಐತಗರ ಘಟನೆ ಒಂದೇ ಚರ್ಚೆ ಮಂತಾನೆ ಈ ಚರ್ಚೆ ಕೂಡ್ಲಿ ವಾಪಸ್ ಅಲ್ಲಿ ಆತ ಒಂಜಿ ಪಂಚಾಯತ್ ಅಧ್ಯಕ್ಷರು ಪಂಡ ಎನ್ನ ಆಧಾರ್ಸ್ ಎಲ್ಲ ಸೇರ್ಪೆ ಬಜಿ ದಲಿತರು ಮಾತ್ರ ಲೋಕಲ್ ತಗಳು ಪುರ ಬತ್ತಿದ್ದೇರು ಅಲ್ಲಿ ವಾಪಸ್ ಒಂಚೂರು ಮತ್ತೆ ಅನ್ನಾಗ ವಾಪಸ್ ಅಲ್ಲಿ ಕೇಂಡರೆ ಈ ಬಾಕಿ ತಗಲು ಬತ್ತನಾಗ ಆಧಾರ್ಸನಗಳು ಕೇಂಡರೆ ಒಂಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ತಿಪ್ಪನಾಗ ಅಧ್ಯಕ್ಷರ ಗಮನ ಕೊಂಡ್ರೆ ಕಾಗದ ಪ್ರಿಂಟ್ ಅಂತಂದೇನು ಒಂದು ಮಾಡ್ಕೊಳ ಸರಿ ಅನ್ನ ಆತನ ಒಂಚೂರು ನೂಕ ಬತ್ತ ಅಂತ ಅತ್ತಪ್ಪ ಶಾಸಕರು ವಾಪಸ್ ನೇರ ಅಪ್ಪ ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆಗ್ತೀರಿ ಅಲ್ಲಿ ಐಕ್ಯ ಸಂಬಂಧಪಟ್ಟ ಕಂಪ್ಲೇಂಟ್ ಮಾಡ್ತೀರಿ ಇಂಗ್ಲ ಜವಣಿಯರು ಅಲ್ಲಿ ಅಡಂಗೇರ ಆಗ್ತವೆ ಸಾಧಾರಣ ಈ ಕೇಸ್ ಏತು ಸಂಬಂಧ ನಡ್ತಾನೆ ಅಂತ ಸುಮಾರು ವರ್ಷ ಈ ಕೇಸ್ ನಡ್ತಾನೆ ಎಲ್ಲ ಸರಿ ಆತಾಗಿ ಇತ್ತ ಪೂರ್ಣ ಹಂತಡುಂಟು ಐಟುಕೋ ಸುಮಾರು ಸತ್ಯನ ಸಂಬಂಧಪಟ್ಟ ಸಮಾಜ ಕಲ್ಯಾಣ ಇಲಾಖೆ ಪಂಡೆ ಬೇತೆ ಬೇತೆ ಇಲಾಖೆ ಅಂಬೇಡ್ಕರ್ಗೆ ಸಂವಿಧಾನ ಎಂಕಲ್ನ ಸಮುದಾಯಕ್ಕೆ ಇತ್ತಿನಂಚಿನ ಯೋಜನೆ ಅವನು ದುರಸ್ತಿ ಹೊಡೆದಂತೂ ಸುಮಾರು ವರ್ಷ ಹೊರತಕ್ಕೆ ಎಲ್ಲ ಹೊರಟ ಮಂತಂದ್ರೆ ಎಂಕಲ SST ಮೀಟಿಂಗ್ ಪ್ರಸ್ತಾವ ಮಂತಂದುಂಟು. ಈ ಅಂಬೇಡ್ಕರ್ ಭವನಕ್ಕೆ ಸಂಬಂಧಪಟ್ಟ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಲಕ್ಷಗಟ್ಟಲೆ ಹಣ ವ್ಯಯ ಮಾಡಿ ಕಟ್ಟಡ ನಿರ್ಮಾಣ ಮಾಡಿದರೂ ಜನರ ಉಪಯೋಗಕ್ಕೆ ಬಾರದಿರುವುದು ವಿಪರ್ಯಾಸವಾಗಿದೆ. ಮುಂದಿನ ದಿನಗಳಲ್ಲಿ ಈ ಅಂಬೇಡ್ಕರ್ ಭವನ ಜನರ ಉಪಯೋಗಕ್ಕೆ ಬರಬೇಕಾಗಿದೆ. ಅಂಬೇಡ್ಕರ್ ಭವನದ ಮುಖ್ಯ ಉದ್ದೇಶ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರ ಉಪಯೋಗಕ್ಕೆ ಇರುವಂಥದ್ದು. ಇಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರ ಅಭಿವೃದ್ಧಿಗೋಸ್ಕರ ಸರ್ಕಾರ ಕೋಟಿ ಕೋಟಿ ಹಣ ಬಿಡುಗಡೆ ಮಾಡುತ್ತಿದ್ದು ಅದು ಸಮರ್ಪಕವಾಗಿ ಬಳಕೆಯಾಗದೆ ಅನುದಾನಗಳು ಹಳ್ಳ ಹಿಡಿಯುತ್ತಿವೆ ಎಂಬ ದೂರುಗಳು ಅಲ್ಲಲ್ಲಿ ಕೇಳಿಬರುತ್ತಿವೆ. ಅಡ್ಕಾರ್ನಲ್ಲಿರುವ ದಲಿತರ ಒಂದು ಸಮುದಾಯ ಭವನ ಒಂದು ಕಾಲದಲ್ಲಿ ಅದನ್ನು ಕಟ್ಟಡಗಳ ನಿರ್ಮಾಣವಾಗಿ ಉದ್ಘಾಟನೆ ಆಗುವ ಸಂದರ್ಭದಲ್ಲಿ ಏನೋ ಒಂದು ಅಧ್ಯಕ್ಷರ ಗಮನಕ್ಕೆ ತರದೇ ಇರುವ ಕಾರಣ ಒಂದಷ್ಟು ಪ್ರತಿಭಟನೆಗಳೇನೋ ಒಂದು ಆಗಿತ್ತು. ಅಧ್ಯಕ್ಷರಿಗೆ ತಿಳಿಸಲಿಲ್ಲ ಆಯಿತು. ಯಾವುದು ಆಮಂತ್ರಣ ಪತ್ರಿಕೆ ಕೊಡದ ಕಾರಣ ಶಾಸಕರು ಕುಶಲರು ಇದ್ದಾಗ ಈ ರೀತಿ ಒಂದು ಘಟನೆ ನಡೆದಿತ್ತು. ಆವಾಗ ನಮ್ಮ ಜಾಲ್ಸೂರಿನ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂಥ KM ಬಾಬ್ರವರಿಗೆ ಆಮಂತ್ರಣ ಕೊಡದ ಕಾರಣ ಸ್ವಲ್ಪ ಸಭಾ ಕಾರ್ಯಕ್ರಮದಲ್ಲಿ ಒಂದು ಉದ್ಘಾಟನೆ ಮಾಡಲಿಕ್ಕೆ ಒಂದಷ್ಟು ವಿರೋಧಗಳು ವ್ಯಕ್ತವಾದಾಗ ನಮ್ಮ ಮೇಲೆ ಯಾವುದೇ ಒಂದು ರಾಜಕೀಯ ದೇಶದ ನಮ್ಮ ಮೇಲೆ ಒಂದು ಕೇಸನ್ನೆಲ್ಲ ಹಾಕಿಸಿಕೊಂಡ್ರು. ಅದ ನಂತರ ಅದು ಒಂದಷ್ಟು ಸ್ಥಗಿತಗೊಂಡಿತ್ತು. ಇವಾಗ ಅದು ಪಾಳು ಬಿದ್ದಿದೆ. ಅದನ್ನು ವಾಪಸ್ ಅದನ್ನು ಪುನರ್ರಚನೆ ಮಾಡಬೇಕು ಅಂತೇಳಿ ನಮ್ಮ ಉದ್ದೇಶ ಹೊರತು ಬೇರೆ ಯಾವುದಿಲ್ಲ. ಅಲ್ಲಿಯ ದಲಿತರವರಿಗೆ ಅಲ್ಲಿ ಒಂದು ಸಭಾಭವನ ಒಂದು ಕೊರತೆ ಇದೆ. ಆ ಕೊರತೆ ಇದ್ದ ಕಾರಣ ಸರ್ಕಾರ ಕೊಟ್ಟಂಥ ಒಂದು ಸಭಾಭವನವನ್ನು ಇನ್ನು ಅದನ್ನು ಒಳ್ಳೆಯ ರೀತಿಯಲ್ಲಿ ಒಂದು ಬಿಲ್ಡಿಂಗನ್ನು ಆ ಕಟ್ಟಡವನ್ನು ಒಳ್ಳೆ ರೀತಿಯಲ್ಲಿ ಮಾಡಿ ಅಲ್ಲಿಯ ದಲಿತವರಿಗೆ ಯಾವುದೇ ಸಭೆ ಸಮಾರಂಭಗಳು ನಡೆಯುವ ಹಾಗೆ ಒಂದು ಅನುಕೂಲ ಮಾಡಿಕೊಡ್ಬೇಕಂತೇಳಿ ನನ್ನ ಒಂದು ಆಸೆ. ಇವಾಗ ನಾನು ಗ್ರಾಮ ಪಂಚಾಯತಿನ ಸದಸ್ಯನಾಗಿ ಈ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಬೆಳ್ಳಾರಿ ಅಂಬೇಡ್ಕರ್ ಭವನ ಹಲವು ವರ್ಷಗಳಿಂದ ದುರಸ್ತಿಗಾಗಿ ಕಾಯುತ್ತಿದೆ. ಕಿಟಕಿ ಬಾಗಿಲು ಮೇಲ್ಛಾವಣಿಗೆ ಗೆದ್ದಲು ಹಿಡಿದು ಮುರಿದು ನಿಂತು ಅಪಾಯಕಾರಿ ಸ್ಥಿತಿಯಲ್ಲಿದೆ. ಸಂಬಂಧಪಟ್ಟ ಇಲಾಖೆ ಹಾಗೂ ಜನಪ್ರತಿನಿಧಿಗಳು ಈ ಕಡೆ ಗಮನ ಹರಿಸದಿರುವುದು ಅಚ್ಚರಿಗೆ ಕಾರಣವಾಗಿದೆ. ಒಟ್ಟಾರೆಯಾಗಿ ಸುಳ್ಯ ತಾಲೂಕಿನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ವರದಾನವಾಗಿರಬೇಕಾಗಿದ್ದ ಅಂಬೇಡ್ಕರ್ ಭವನಗಳು ನೆಲಕಚ್ಚುತ್ತಿರುವುದು ಜನರಿಗೆ ನೋವುಂಟು ಮಾಡಿದೆ. ತೇಜೇಶ್ವರ್ ಕುಂದಲ್ಪಾಡಿ, ಸ್ಪಂದನ ನ್ಯೂಸ್, ಸುಳ್ಯ.